ಪೈಪ್ಗಳನ್ನು ತೆಗೆದು ನೂತನ ಪೈಪ್ಗಳನ್ನು ಅಳವಡಿಸುವುದಾಗಿ ಹೇಳಿ ಕೇರಳ ನೀರು ಸರಬರಾಜು ಇಲಾಖೆಯವರು ರಸ್ತೆಯ ಮಧ್ಯಭಾಗವನ್ನು ಅಗೆದು ಇಟ್ಟು ಇಂದಿಗೆ ಸುಮಾರು 8 ತಿಂಗಳಾಯಿತು. ಆದರೂ ಪೈಪ್ ಅನ್ನು ಅಳವಡಿಸದೆ ಗುಂಡಿ ಮಾಡಿದ ರಸ್ತೆಯನ್ನು ಹಾಗೆಯೇ ಬಿಟ್ಟು ಹೋಗಿರುವುದಾಗಿ ನಾಗರಿಕರು ಆರೋಪಿಸಿದ್ದಾರೆ. ದೇವಸ್ಥಾನ, ಮಸೀದಿ, ಶಾಲೆಗೆ ಹೋಗುವ ದಾರಿ ಸೇರಿದಂತೆ ಹಲವರು ಆಶ್ರಯಿಸುತ್ತಿರುವ ಪಂಚಾಯತ್ ರಸ್ತೆಯನ್ನ ಈ ರೀತಿಯಾಗಿ ಅಗೆದು ಅರ್ಧದಲ್ಲೇ ಬಿಡಲಾಗಿದೆ. ಈ ಬಗ್ಗೆ ವಿಚಾರಿಸಲು ಅಧಿಕೃತರಿಗೆ ಫೋನ್ ಹಾಯಿಸಿದರೆ ಯಾವುದೇ ಪ್ರತಿಕ್ರಿಯೆ ಇಲ್ಲವೆಂಬುದಾಗಿ ಊರವರು ಹೇಳುತ್ತಿದ್ದಾರೆ. ಪ್ರತಿದಿನ ನೂರಾರು ವಾಹನಗಳು ಸಂಚರಿಸುವ ಈ ರಸ್ತೆಯಲ್ಲಿ ಕೇರಳ ನೀರು ಸರಬರಾಜು ಇಲಾಖೆಯವರ ಬೇಜವಾಬ್ದಾರಿತನದಿಂದಾಗಿ ವಾಹನ ಸಂಚಾರಕ್ಕೂ ತೊಡಕು ಉಂಟಾಗಿದೆ. ಇದೀಗ ಈ ರಸ್ತೆಯಲ್ಲಿ ವಾಹನಗಳು ಸಂಚರಿಸಲು ಅಸಾಧ್ಯವಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರ ಸಮೀಪದಿಂದಲೇ ವಿದ್ಯಾರ್ಥಿಗಳು ಕೂಡ ಹಾದು ಹೋಗುವುದರಿಂದ ಅಪಾಯ ಕಟ್ಟಿಟ್ಟಾಗುತ್ತೆ. ಕೂಡಲೇ ಸಂಬಂಧಪಟ್ಟವರು ಇತ್ತ ಕಡೆ ಗಮನ ಹರಿಸದೇ ಇದ್ದರೆ ಕುಂಬಳೆ ವಾಟರ್ ಅಥಾರಿಟಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲಾಗುವುದೆಂದು ಊರವರು ಎಚ್ಚರಿಸಿದ್ದಾರೆ. ರೆಹಮಾನುದ್ಯಾವರ ವಿ4 ನ್ಯೂಸ್ 24/7 ಮಂಜೇಶ್ವರ.